ಮಾಧವ ಸೇವೆ ಎನ್ನುವಂತಹ ಸತ್ಯಸಾಯಿ ಬಾಬಾ ಅವರ ವಾಕ್ಯವನ್ನ ಪಾಲಿಸ್ತಾ ಮಾನವರ ಸೇವೆಯನ್ನ ಮಾಡುವ ಮೂಲಕ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡಿರುವಂತಹ ಸತ್ಯಸಾಯಿ ಸೇವಾ ಸಮಿತಿ ನಮ್ಮ ಪುತ್ತೂರಿನ ಜಾತ್ರೋತ್ಸವದಲ್ಲಿ ಆಗಮಿಸಿದಂತಹ ಭಕ್ತರಿಗೆ ಮಜ್ಜಿಗೆಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಅಂದ್ರೆ 45 ವರ್ಷಗಳಿಂದ ಈ ಒಂದು ಸೇವೆಯನ್ನ ನೀಡ್ತಾ ಬಂದಿರುವಂತದ್ದು. ಈ ವರ್ಷ 45ನೇ ವರ್ಷದ ಸೇವೆ. ಜಾತ್ರೋತ್ಸವ ಅಂತ ಹೇಳಿದ್ರೆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಬಂದಂತ ಎಲ್ಲಾ ಭಕ್ತರಿಗೆ ಕೂಡ ಬೆಳಗ್ಗೆ ಮಜ್ಜಿಗೆ ವಿತರಣಾ ಕಾರ್ಯಕ್ರಮ ಆರಂಭ ಆಯ್ತು ಅಂತ ಹೇಳಿದ್ರೆ ಇವತ್ತು ಬ್ರಹ್ಮ ರಥೋತ್ಸವ, ಬ್ರಹ್ಮ ರಥವನ್ನು ಎಳೆಯುವವರೆಗೆ ಕೂಡ ಈ ಒಂದು ಸೇವೆಯನ್ನ ನೀಡಿಕೊಂಡು ಬಂದಿರುವಂತದ್ದು. ಹಾಗಾಗಿ ಬಂದಂತಹ ಭಕ್ತರು ಮಜ್ಜಿಗೆಯನ್ನ ಸೇವಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಈ ಒಂದು ಸಮಿತಿಯವ್ರ ಜೊತೆ ಕೂಡ ಮಾತಾಡೋಣ ಬನ್ನಿ. ಸತ್ಯಸಾಯಿ ಸೇವಾ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಪ್ರಸನ್ನ ಭಟ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಮಹಾಲಿಂಗೇಶ್ವರ ದೇವಾಲಯದ ಜಾತ್ರೋತ್ಸವದ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆಯ ವತಿಯಿಂದ ಕೂಡ ಒಂದು ಸೇವಾ ರೂಪದಲ್ಲಿ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹೌದು. ಇದರ ಬಗ್ಗೆ ನಾವು ಸುಮಾರು 44 ವರ್ಷಗಳಿಂದ ಇವತ್ತು ಈ ವರ್ಷ 45ನೇ ವರ್ಷದ ಮಜ್ಜಿಗೆ ನೀರಿನ ವಿತರಣಾ ಸೇವೆ ಇದು. ಒಂದು ಅವಾಗ ಸುಮಾರು 44 ವರ್ಷಗಳ ಹಿಂದೆ ಇದು ಪ್ರಾರಂಭವಾಗಿದೆ. ಇಲ್ಲಿ ನಾವು ಅಂದರೆ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಅದನ್ನು ವ್ಯವಸ್ಥೆ ಮಾಡುವಂಥದ್ದು ಮಾತ್ರ. ನಮಗೆ ಮಜ್ಜಿಗೆ ದಪ್ಪ ಮಜ್ಜಿಗೆ ಸುಮಾರು ನಮ್ಮ ಇಡೀ ಪುತ್ತೂರು ತಾಲೂಕಿನಿಂದ ಬೇರೆ ಬೇರೆ ಕಡೆಗಳಿಂದ ಭಕ್ತರು ಕೊಡ್ತಾ ಇದ್ದಾರೆ. ಇಲ್ಲಿ ತಂದು ಕೊಡ್ತಾರೆ ಅಥವಾ ಮಂದಿರದಲ್ಲಿ ತಂದು ಕೊಡ್ತಾರೆ. ಅದನ್ನು ಅದಕ್ಕೆ ಉಪ್ಪು, ಲಿಂಬೆಹಣ್ಣು, ಶುಂಠಿ ಮತ್ತು ಹಸಿಮೆಣಸು ಇದನ್ನೆಲ್ಲ ಹಾಕಿ ಪಾಕ ಮಾಡಿ ನಾವು ಅದನ್ನು ಡೈಲ್ಯೂಟ್ ಮಾಡಿ ಅದನ್ನು ಸುಮಾರು ಒಟ್ಟು ಡೈಲ್ಯೂಟ್ ಮಾಡಿದಂತಹ ಮಜ್ಜಿಗೆ ನೀರು 25,000 ಲೀಟರ್ ಆಗ್ಬೋದು ಪ್ರತಿ ವರ್ಷ ಕೊಡುವಂಥದ್ದು. ನಾವು ಅಂದರೆ 25,000 ಲೀಟರ್ ಸುಮಾರು ಹೆಚ್ಚು ಕಮ್ಮಿ 75ರಿಂದ 1 ಲಕ್ಷ ಜನಕ್ಕೆ ಅದನ್ನು ಕುಡಿಯುವಂತಹ ಒಂದು ವ್ಯವಸ್ಥೆ ಉಂಟು ಇಲ್ಲಿ. ಆದ ಕಾರಣ ಆ ಒಂದು ಸೇವೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮಗೆ ಬಹಳ ಅಂದರೆ ನಮ್ಮ ಸತ್ಯಸಾಯಿ ಬಾಬಾರವರು ನಮ್ಗೆ ಹೇಳಿದಂಥ ಸೇವೆ, ಮುಖ್ಯವಾಗಿ ನಮ್ಮ ಸೇವೆ ಮತ್ತು ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ ಮತ್ತು ಸರ್ವಿಸ್ ಅಂತ 2 ವಿಷಯಗಳನ್ನು ಮುಖ್ಯವಾಗಿ ನಮಗೆ ಹೇಳಿದ್ದು. ಸೇವೆಗಳಲ್ಲಿ ಇದು ಒಂದು ವೈದ್ಯಕೀಯ ಸೇವೆ ಇದನ್ನು ಬೇರೆ ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಈ ರೀತಿಗಳ ಮಜ್ಜಿಗೆ ನೀರು ಸೇವೆ ಇರ್ಬೋದು ಅಥವಾ ನಾರಾಯಣ ಸೇವೆ ಅಂತ ನಾವು ಹೇಳ್ತೇವೆ. ಅಂದರೆ ಬಡವರಿಗಿಂತ ನಾವು ಹೇಳುವುದಿಲ್ಲ, ಹಸಿದವರಿಗೆ ಅನ್ನ ಕೊಡುವಂಥದ್ದು ಅದು ನಾರಾಯಣ ಸೇವೆ ಅಂತ. ಅಂದರೆ ಆ ಭಗವಂತನನ್ನು ಪ್ರತಿಯೊಂದು ವ್ಯಕ್ತಿಯಲ್ಲಿ ಕೂಡ ನೋಡುವಂಥದ್ದು ನಮ್ಮ ಒಂದು ಧ್ಯೇಯ. ಸ್ವಾಮಿ ನಮಗೆ ಕಲಿಸಿದಂಥ ವಿಚಾರ ಅದು. ಸ್ವಾಮಿ ಅಂತ ಹೇಳ್ತಾ ಇರೋದು ನಾವು ಸತ್ಯಸಾಯಿ ಬಾಬಾರವರನ್ನು. ಸತ್ಯಸಾಯಿ ಬಾಬಾರವರು ಒತ್ತು ಕೊಟ್ಟದ್ದು ಅದು ಮಾನವ ಸೇವೆ, ಮಾಧವ ಸೇವೆ ಅಂತ ಹೇಳುವಂಥದ್ದು. ದೇವರಿಗೆ ಅರ್ಚನೆ ಮಾಡುವಂಥದ್ದು ಮಾತ್ರ ಅಲ್ಲ, ನಾವು ಸೇವೆ ಮಾಡುವಂಥದ್ದೇ ಅದು ಅವನಿಗೆ ಕೊಡುವಂತಹ ಅರ್ಚನೆ ಅಂತ ಹೇಳುವಂಥದ್ದು. ಸಮಿತಿಯ ಸದಸ್ಯರು ಅವರ ಬಗ್ಗೆ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಕೂಡಿಕೊಳ್ತಾ ಇದ್ದಾರೆ. ಈ ಸಮಿತಿಯ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಅಂತ ಹೇಳುವಂಥದ್ದು ಅಖಿಲ ಭಾರತ ಸಂಸ್ಥೆ ಅದು. ಅದರಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಅದರ ಸಂಸ್ಥೆಗಳ ಅಂಗಗಳಿವೆ. ಪುತ್ತೂರಲ್ಲಿ ಅದೇ ರೀತಿಯಲ್ಲಿ ಪುತ್ತೂರು ಸತ್ಯಸಾಯಿ ಸೇವಾ ಸಮಿತಿ ಅಂತ ಹೇಳುವಂಥದ್ದಿದೆ. ಅದರಲ್ಲಿ ಹಲವಾರು ಸದಸ್ಯರಿದ್ದಾರೆ. ಅವರು ಎಲ್ಲರ ಸಹಕಾರದಿಂದ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ. ಯಾರೋ ಒಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲರ ಸಹಕಾರದಿಂದ ಅತ್ಯುತ್ತಮವಾಗಿ ನಾವು ಮಾಡ್ತಾ ಇದ್ದೇವೆ. ಮತ್ತು ಅತ್ಯಂತ ಶುಚಿಕರವಾಗಿ, ಆರೋಗ್ಯಕರವಾಗಿ ಯಾವುದೇ ರೀತಿಯಾಗದೆ ಒಳ್ಳೆಯ ನೀರು ಕೂಡ ನಾವು ಸರಿಯಾದ ಒಳ್ಳೆಯ ನೀರನ್ನು ತಗೊಂಡು ಅದನ್ನು ಸೂಸಿ ಮಾಡುವಂಥದ್ದು. ಹಾಗೆ ಎಲ್ಲ ರೀತಿಯ ಶುಚಿತ್ವಕ್ಕೆ ಗಮನ ಕೊಡ್ತೇವೆ. ಹಾಗೆ ಬಹಳ ಜನರ ಎಪ್ರಿಸಿಯೇಷನ್ ಬಂದಿದೆ ಈ ಎಷ್ಟು ವರ್ಷಗಳಲ್ಲಿ. ಪ್ರತಿ ವರ್ಷಗಳಲ್ಲಿ ಕೂಡ ಸಾಕಷ್ಟು ಜನ ಬಾಯಾರಿದವರು ಬಂದು ತಗೊಳ್ತಾ ಇದ್ದಾರೆ. ಹಲವಾರು ಕಡೆ ಪಾನೀಯಗಳ ವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿ ನಮ್ಮದು ಸಾಯಂಕಾಲ ಇವತ್ತು ಬೆಳಿಗ್ಗೆ ಶುರುವಾದರೆ ನಾವು ರಾತ್ರಿ 10-11 ಗಂಟೆವರೆಗೆ 12 ಗಂಟೆವರೆಗೂ ಕೂಡ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದು ಸಾಕಷ್ಟು ಜನ ಪ್ರಯೋಜನ ಪಡೆದಿದ್ದಾರೆ. ಸಾಕಷ್ಟು ನಮಗೆ ಫೀಡ್ಬ್ಯಾಕ್ ಬಂದಿದೆ. ಸತ್ಯಸಾಯಿ ಸೇವಾ ಸಮಿತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಪುತ್ತೂರಿನ ಖ್ಯಾತ ವೈದ್ಯರಾಗಿರುವಂತಹ ಶಶಿಧರ್ ಕಜೆ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಮಜ್ಜಿಗೆ ಸೇವೆಯನ್ನ ನೀಡ್ತಾ ಇರುವಂತದ್ದು ಇದ್ರ ಬಗ್ಗೆ? ಹೌದು, ಕಳೆದ 44 ವರ್ಷಗಳ ಹಿಂದೆ ನಾವು ಇದನ್ನ ಚಿಕ್ಕದಾಗಿ ಇಲ್ಲಿ ಆಫೀಸ್ ಇರುವ ಸ್ಥಳದಲ್ಲಿ ಪ್ರಾರಂಭ ಆಗಿತ್ತು. ಆಮೇಲೆ ಈಗ ಇಲ್ಲಿ ಜರುಗ್ತಾ ಇದೆ 45ನೇ ವರ್ಷದ್ದು. ಭಾಳಷ್ಟು ಜನ ಮಜ್ಜಿಗೆ ನೀರನ್ನು ಕುಡಿದು ಸಂತೋಷ ಪಡ್ತಾರೆ. ಬಾಯಾರಿಕೆಗೆ ಭಾಳ ಉತ್ತಮವಾದಂಥ ಆರೋಗ್ಯಕರವಾದಂಥ ಪೇಯ. ಸುಮಾರು 75,000ದಿಂದ 1 ಲಕ್ಷ ಜನದಷ್ಟು ಇಲ್ಲಿ ಮಜ್ಜಿಗೆ ನೀರನ್ನು ಸೇವಿಸ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಆದರೆ ಸಾಮಾನ್ಯ ರಾತ್ರಿ 11 ಗಂಟೆವರೆಗೆ ರಥ ಎಳೆಯುವ ತನಕ ನಾವು ಅದನ್ನು ಕೊಡ್ತೇವೆ. ಮತ್ತೆ ಸಹ ಜನ ಕೇಳ್ತಾರೆ, ನಮಗೆ ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಮತ್ತೆ ನಾವು ಅದನ್ನು ಸುಮಾರು 11 ಗಂಟೆ ಆಗುವಾಗ ಇದನ್ನು ಸಮಾಪ್ತಿ ಮಾಡ್ತೇವೆ. ಈ ಮಜ್ಜಿಗೆ ನೀರಿನ ಸೇವೆ ಅಲ್ಲದೆ ಕಳೆದ ಸುಮಾರು
ವರ್ಷಕ್ಕೂ ಮೇಲ್ಪಟ್ಟ ಸಮಯದಿಂದ ನಾವು 16ನೇ ತಾರೀಕು ಉಳ್ಳಾಲ್ತಿ ಭಂಡಾರ ಬರುವಾಗ ಶಿಸ್ತು ಪಾಲನಾ ಸೇವೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದು ನಾವು ಸತ್ಯಸಾಯಿ ಜಿಲ್ಲಾ ಮಟ್ಟದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 100 ಜನ ಸ್ವಯಂ ಸೇವಕರು ನಾವು ಇಲ್ಲಿ ಅದರಲ್ಲಿ ತೊಡಗಿಸಿಕೊಳ್ತೇವೆ. ಸಂಪೂರ್ಣ ದೇವಸ್ಥಾನ ಇರ್ಬೋದು, ಭಂಡಾರ ಬರುವಾಗ ಇರ್ಬೋದು, ಪ್ರಸಾದ ಕೊಡುವಂಥ ಸಂದರ್ಭದಲ್ಲಿರ್ಬೋದು, 16ನೇ ತಾರೀಕು ಹಾಗೂ 17ನೇ ತಾರೀಕಿಗೆ ದೇವಸ್ಥಾನದ ಒಳಗೆ ಕೂಡ ಒಂದು ಶಿಸ್ತು ಪಾಲನಾ ಸೇವೆಯಲ್ಲಿ ನಮ್ಮ ಸದಸ್ಯರು ಇಲ್ಲಿಯ ಸಮಿತಿಯವರ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.